ಸೊಲ್ಮೆಲು ನಮಕುಡ್ಲ ತುಳು ವಾರ್ತೆಲು ಯಾನು ಡಾಕ್ಟರ್ ಪ್ರಿಯಾ ಹರೀಶ್ ಇತ್ತೆ ವಾರ್ತೆದ ವಿವರ ಬರ್ಪುನ ಲೋಕಸಭಾ ಓಟುಗೂ ರಾಷ್ಟ್ರೀಯ ಕಾಂಗ್ರೆಸ್ ಪಕ್ಷ ಓಟುಗುಂತನಕ್ಲೆನ ರಡ್ಡನೆ ಪಟ್ಟಿ ಬಿಡುಗಡೆ ಮಲ್ತದಂಡು ದಕ್ಷಿಣ ಕನ್ನಡ ಜಿಲ್ಲೆಗೂ ವಕೀಲರಾರ್ ಪದ್ಮರಾಜ್ ಒಡಿಪು ಚಿಕ್ಕಮಗಳೂರು ಕ್ಷೇತ್ರಗೂ ಇಂಚಿಪ್ಪ ಪಕ್ಷ ಸೇರ್ನ ಜಯಪ್ರಕಾಶ್ ಹೆಗ್ಡೆರೆಗೂ ಸೀಟ್ ಕೊಡ್ತೇರು ಲೋಕಸಭೆ ಓಟಿಗೂ ಕಾಂಗ್ರೆಸ್ ಪಕ್ಷ ಗುರುವಾರ ರಾತ್ರಿ ಅಭ್ಯರ್ಥಿಲಿನ ರಡ್ಡನೇ ಪಟ್ಟಿ ಬಿಡುಗಡೆ ಮಲ್ತದಂಡು ದಕ್ಷಿಣ ಕನ್ನಡ ಲೋಕಸಭಾ ಕ್ಷೇತ್ರಗೂ ಬೇರೆ ಸಮುದಾಯದ ನಾಯಕಿ ಕುದ್ರೋಳಿ ಕ್ಷೇತ್ರದ ಆಡಳಿತ ಮಂಡಳಿದ ಪಣವದ ಗುರುಕಾರೆ ವಕೀಲರ ಬೊಕ್ಕ ತುಂಬದ ಕೇಂದ್ರ ಮಂತ್ರಿ ಜನಾರ್ದನ ಪೂಜಾರ್ಲಿನ ಮುಟ್ಟಧಾರ ದುಪ್ಪುನ ಆರ್ ಪದ್ಮರಾಜರಿಗೂ ಸೀಟ್ ಕೊಡ್ತೇರು ಬಿಜೆಪಿ ಬಿಡುದು ಪಿರ ಕಾಂಗ್ರೆಸ್ ಪಕ್ಷ ಸೇರ್ದಿನ ಜಯಪ್ರಕಾಶ್ ಹೆಗ್ಡೆರೆಗೂ ಒಡಿಪು ಚಿಕ್ಕಮಗಳೂರು ಕ್ಷೇತ್ರದ ಸೀಟ್ ಕೊಡ್ತೇರು ರಡ್ಡನೇ ಪಟ್ಟಿಡು ಒಟ್ಟು 17 ಜನ ತಪ್ಪುದರು ಘೋಷಣೆ ಮಲ್ತದೇರು ಬಾಗಲಕೋಟೆಗೂ ಸಂಯುಕ್ತ ಪಾಟೀಲ್ ಬೆಂಗಳೂರು ದಕ್ಷಿಣಗೂ ಸೌಮ್ಯ ರೆಡ್ಡಿ ಬೆಂಗಳೂರು ಉತ್ತರಗೂ ಎಂವಿ ರಾಜೀವ್ ಗೌಡ ಮೈಸೂರಿಗೆ ಎಂ ಲಕ್ಷ್ಮಣ್ ಚಿತ್ರದುರ್ಗ ಬಿಎನ್ ಚಂದ್ರಪ್ಪ ಕಲಬುರಗಿಗೂ ರಾಧಾಕೃಷ್ಣ ದೊಡ್ಡಮಣಿ ದಾವಣಗೆರೆಗೂ ಪ್ರಭಾ ಮಲ್ಲಿಕಾರ್ಜುನ್ ಬೆಂಗಳೂರು ಸೆಂಟ್ರಲ್ಗೂ ಮನ್ಸೂರ್ ಅಲಿ ಖಾನ್ ಉತ್ತರ ಕನ್ನಡಗೂ ಡಾಕ್ಟರ್ ಅಂಜಲಿ ನಿಂಬಾಳ್ಕರ್ ಧಾರವಾಡಗೂ ವಿನೋದ್ ಅಸೋಟಿ ಕೊಪ್ಪಳಗೂ ರಾಜಶೇಖರ್ ಹಿಟ್ನಾಳ್ ಬೀದರ್ಗೂ ಸಾಗರ್ ಖಂಡ್ರೆ ರಾಯಚೂರಿಗೂ ಕುಮಾರ್ಜಿ ನಾಯಕ್ ಬೆಳಗಾವಿಗೂ ಮೈನಾಳ್ ಹೆಬ್ಬಾಳ್ಕರ್ ಚಿಕ್ಕೋಡಿ ಲೋಕಸಭಾ ಕ್ಷೇತ್ರಗೂ ಪ್ರಿಯಾಂಕಾ ಜಾರಕಿಹೊಳಿಯರಿಗೂ ಸೀಟ್ ಘೋಷಣೆ ಆತಂಡು ఢిల్లీದ ಮುಖ್ಯಮಂತ್ರಿ ಅರವಿಂದ ಕೇಜ್ರಿವಾಲ್ರನ್ನು ಇಡಿ ಇಲಾಖೆದ ಅಧಿಕಾರಿಗಳು ಬಂಧನ ಮಲ್ತಿದ್ದರು ಅಬಕಾರಿ ನೀತಿಗೂ ಸಂಬಂಧಪಟ್ಟಿನ ಮನಿ ಲಾಂಡ್ರಿಂಗ್ ಕೇಸುಗಳು ಹೈಕೋರ್ಟ್ ಜಾಮೀನು ದೆತ್ತಪಾಡು ನೀಡಿದವರ ಇಡಿ ಅಧಿಕಾರಿಗಳು ಈ ಕ್ರಮ ದೆತ್ತೊಂದರು ಇಡಿ ಕೇಸುಡು ನಿರೀಕ್ಷಣಾ ಜಾಮೀನು ದೆತ್ತುಪಾಡು ನೀಡಿದವರ ఢిల్లీ ಮುಖ್ಯಮಂತ್ರಿ ಕೇಜ್ರಿವಾಲ್ ಸುಪ್ರೀಂ ಕೋರ್ಟ್ಗೆ ಪೋತಿರಂದು ಸುದ್ದಿ ಆತಂಡು ಆಂಡ ಗುರುವಾರ ಬಯ್ಯದ ಪೊರ್ತು ಮುಖ್ಯಮಂತ್ರಿಯರನ್ನ ಇಲ್ನಡೆ ಇಡಿ ಅಧಿಕಾರಿಗಳು ಬೈದರು ವಿಚಾರಣೆ ನಡಪಾದ ಮುಖ್ಯಮಂತ್ರಿ ಕೇಜ್ರಿವಾಲ್ರನ್ನು ಇಡಿ ಅಧಿಕಾರಿಗಳು ಬಂಧನ ಮಲ್ತಿದ್ದರು ಸರ್ಚ್ ವಾರೆಂಟ್ 11 ಪೋದಿತ್ತಿನ ಇಡಿ ಅಧಿಕಾರಿಗಳ ಕ್ರಮಕ್ಕೂ ಎದುರಾದ ಕೇಜ್ರಿವಾಲ್ ಬಿರುಸಾಯದ ಕುಲು ಅರೆನ ಇಲ್ಲದ ಎದುರು ಪ್ರತಿಭಟನೆ ನಡಪಾಯರು ಆಮ್ ಆದ್ಮಿ ಪಕ್ಷದ ಮುಖ್ಯಸ್ಥರ ಬೊಕ್ಕ ఢిల్లీದ ಮುಖ್ಯಮಂತ್ರಿ ಕೇಜ್ರಿವಾಲ್ ಈ ದುಮುಲ ಕೇಸುಡು ಇಡಿ ಕೊರ್ನ ಪಾಕ ಸಮನ್ಸ್ ಲಿಡ್ದು ತಪ್ಪಾದಿರು ಈ ನಡುಟು ಜಾರಿ ನಿರ್ದೇಶನಾಲಯ ಅಧಿಕಾರಿಗಳು ఢిల్లీ ಮುಖ್ಯಮಂತ್ರಿ ಅರವಿಂದ ಕೇಜ್ರಿವಾಲ್ರನ್ನು ಬಂಧನ ಮಲ್ತಿದ್ದರು ದಕ್ಷಿಣ ಕನ್ನಡ ಜಿಲ್ಲೆದ ಕೆಲವು ಕಡಿಟ್ಟು ಗುರುವಾರ ರಾತ್ರಿ ನನ್ನ ಕೆಲವು ಕಡಿಟ್ಟು ಶುಕ್ರವಾರ ಕಾಂಡೆ ಬರ್ಸಬೈದನು ಕೋಟೆಕಾರ್ ಬೀರಿ ತಲಪಾಡಿ ಭಾಗಲಿಡು ಎಡೇನ ಬರ್ಸಬೈದಿನ ಬಗೆಟ್ಟು ವರದಿಯಾತನು ಕರಿನ ಪಾಕದಿನೊಡ್ದು ಸೆಕೆ ಬಾರಿ ಹೆಚ್ಚಾದಿತ್ತದು ಬಯ್ಯದ ಪೊರ್ತರಗ ಮುಗಲ್ ಕಬಿಯೊಂದಿತ್ತಂಡು ಮಾರ್ಚ್ 22 ಮುಟ್ಟ ಕರಾವಳಿ ಜಿಲ್ಲೆಯೆಡೆ ಬರ್ಸ ಬರ್ಪುರ ಲಕ್ಷಣ ಉಂಡೊಂದು ಹವಾಮಾನ ಇಲಾಖೆ ದುಂಬತ್ತ ಸೂಚನೆ ಕೊಡ್ದಿತ್ತಂಡು ದಕ್ಷಿಣ ಕನ್ನಡ ಜಿಲ್ಲೆದ ಕೆಲವು ಕಡಿಟ್ಟು ಗುರುವಾರ ರಾತ್ರಿ ನನ್ನ ಕೆಲವು ಕಡಿಟ್ಟು ಶುಕ್ರವಾರ ಪುಲ್ಯ ಕಾಂಡೆ ಬರ್ಸ ಬೈದಂಡು ತಲಪಾಡಿ ಸುತ್ತಮುತ್ತಡು ತೆಡಿಲ್ದ ಒಟ್ಟುಗು ಬರ್ಸ ಜೋರಾದಿತ್ತಂಡು ತೊಕ್ಕೊಟ್ಟು ಕುಡ್ಲಾನಗರ ಪ್ರದೇಶಡು ಪನಿ ಬರ್ಸ ಬೈದಿನಾತೆ ಜಿಲ್ಲೆ ಡೋರ್ಮಿಡು ಮುಗಲ್ ಕಬಿದಿನ ವಾತಾವರಣ ಇತ್ತದು ಹವಾಮಾನ ಇಲಾಖೆದ ಪ್ರಕಾರ ಒಂಜಿ 2 ದಿನ ಬರ್ಸ ದುಂಬರಿಯುನ ಅಂದಾಜು ಉಂಡು ದೇಶದ ಪ್ರಜಾಪ್ರಭುತ್ವ ವ್ಯವಸ್ಥೆಯಡಿ ನಡಪುನ ಓಟುನು ಏಕಪಕ್ಷೀಯವಾದ ನಡಪಾಯರ ಕೇಂದ್ರದ ಬಿಜೆಪಿ ಸರ್ಕಾರ ಪ್ರಯತ್ನ ನಡಪಾದನೆಂದು ಕಾಂಗ್ರೆಸ್ ಪಕ್ಷ ದೂರ್ದಡು ಪಕ್ಷದ ಗುರುಕಾರ್ಯರು ಮಲ್ಲಿಕಾರ್ಜುನ ಖರ್ಗೆ ನಾಯಕರು ಸೋನಿಯಾ ಗಾಂಧಿ ಬೊಕ್ಕ ರಾಹುಲ್ ಗಾಂಧಿ ಈ ಬಗೆಟ್ ಒಟ್ಟಾದ ಸುದ್ದಿಕೂಟ ನಡಪಾದರು ಕಾಂಗ್ರೆಸ್ ಪಕ್ಷದ ಗುರುಕಾರ್ಯರು ಮಲ್ಲಿಕಾರ್ಜುನ ಖರ್ಗೆ ಹಿರಿಯ ನಾಯಕಿ ಸೋನಿಯಾ ಗಾಂಧಿ ನಾಯಕಿ ರಾಹುಲ್ ಗಾಂಧಿ ಒಟ್ಟಾದ ಸುದ್ದಿಕೂಟ ನಡಪಾದ ಕೇಂದ್ರ ಸರ್ಕಾರ ಪ್ರಜಾಪ್ರಭುತ್ವ ವ್ಯವಸ್ಥೆಯ ನಡಪಾದ ಓಟುನು ಆಕ್ಲೆನ ಒಂದೇ ಪಕ್ಷದ ಅಭಿಪ್ರಾಯದಂಚ ನಡಪಾಯರ ಪ್ರಯತ್ನ ನಡಪಾದನೆಂದು ದೂರಿಯರು ಎದುರು ಪಕ್ಷಲಿನ ಬ್ಯಾಂಕ್ ಅಕೌಂಟನ್ನು ಆದಾಯ ತೆರಿಗೆ ಇಲಾಖೆಯನ್ನು ಗಳಿಸದು ಮುಟ್ಟುಗೋಳು ಪಾಡ್ದನು ಕಾಂಗ್ರೆಸ್ ಪಕ್ಷದ ಅಕೌಂಟನ್ನು ಫ್ರೀಸ್ ಮಲ್ತಿನ ಕಾರಣ ಪಕ್ಷಡು ಓಟದ ಖರ್ಚಿಗೆ ದುಡ್ಡು ಇಜ್ಜಂದಿನಂಚ ಹಾತಂಡು ಪೋಸ್ಟರ್ಲಿನ ಅಚ್ಚಿ ಮಲ್ಪೆರ್ಲ ಜಾಹೀರಾತು ಕೊರಿಯರ್ಲ ಎಂಗ್ಲಡ ಕಾಸಿ ಇಜ್ಜಿಂದ ನಾಯಕಿ ಏರ್ಪಂಡೇರು ಒಂದು ಪ್ರಜಾಪ್ರಭುತ್ವನೇ ಪತ್ತಡು ದಿಪ್ಪನ ಕೆಲಸ ಆದಿತ್ತದು ಅಂದೆಕಾದ ಮೋದಿ ಸರ್ಕಾರ ಅಕ್ಲಿನ ಅಧೀನದ ಸಂಸ್ಥೆಯನ್ನು ಗಳಿಸೊಂದುಂಡು ಈ ಕ್ಷಣೊಟ್ಟೆ ಕಾಂಗ್ರೆಸ್ ಪಕ್ಷದ ಅಕೌಂಟನ್ನು ರಿಲೀಸ್ ಮಲ್ಪಡೊಂದು ಅಕಲು ಒತ್ತಾಯ ಮಲ್ತೇರು ಎಂಗ್ಲನ ಪಕ್ಷದ ಅಕೌಂಟ್ ಉಡುಪಿನ ಕಾಸು ಕಾರ್ಯಕರ್ತರು ಹಿಡಿದು ಒಟ್ಟು ನಾವು ಬಿಜೆಪಿ ಎಲೆಕ್ಟ್ರಾರಲ್ ಬಾಂಡ್ ಮಲ್ಲಮಟ್ಟದ ಕಾಸ್ತಿ ತೊಂದಿತ್ತದು ಕಾಂಗ್ರೆಸ್ ಪಕ್ಷಕ್ಕೂ ದಿಗ್ಬಂಧನ ಪಾಡ್ದನೆಂದು मल्लिकार्जुन खड़गे दूरियरो। 1 महीने पहले कांग्रेस पार्टी के सारे बैंक अकाउंट फ्रीज कर दिए गए। आप सोचिए, आप किसी परिवार के बैंक अकाउंट फ्रीज करिए, किसी व्यक्ति के बैंक अकाउंट फ्रीज करिए, किसी बिजनेस के बैंक अकाउंट फ्रीज करिए, किसी भी संस्था के बैंक अकाउंट फ्रीज करिए, होता क्या है? एकदम खत्म हो जाता है। अगर आपने किसी परिवार का बैंक अकाउंट फ्रीज कर दिया, भूखे मर जाते हैं। वो कांग्रेस पार्टी के साथ किया जा रहा है। 1 महीने पहले यह हुआ और किसी संस्था ने, हिंदुस्तान की संस्था ने, किसी कोर्ट ने, किसी इलेक्शन कमीशन ने चूं तक नहीं कहा। सब ड्रामा देख रहे हैं।
20% हिंदुस्तान के लोग कांग्रेस पार्टी को वोट देते हैं। हम 20% लोगों को रिप्रेजेंट करते हैं और आज हम रेलवे टिकट नहीं खरीद सकते। आज हम अपने नेता को एक शहर से दूसरे शहर नहीं भेज सकते। हम एडवर्टाइजमेंट नहीं लगा सकते। और क्यों? 14 लाख रुपए 7 साल पहले 14 लाख रुपए का इशू है और 200 करोड़ रुपए का फाइन और सारे के सारे बैंक अकाउंट फ्रीज कर दिए। जब इनकम टैक्स, ये दिखाना मुझे जरा, सॉरी क्या 200 करोड़, जब इनकम टैक्स, साफ इनकम टैक्स की जो एक्ट है साफ कहता है कि ज्यादा से ज्यादा 10,000 रुपए का फाइन लगेगा। तो यह है हिंदुस्तान का लोकतंत्र। यह क्रिमिनल एक्शन है कांग्रेस पार्टी के खिलाफ और हिंदुस्तान के लोकतंत्र के खिलाफ, और यह क्रिमिनल एक्शन हिंदुस्तान के प्रधानमंत्री कर रहे हैं। मेरी विनती है कि जो हिंदुस्तान के इंस्टीट्यूशंस हैं, जो वो अपने आप को हिंदुस्तान के इंस्टीट्यूशंस मानते हैं, डेमोक्रेसी को प्रोटेक्ट करते हैं, लोकतंत्र को प्रोटेक्ट करते हैं, हिंदुस्तान के कोर्ट्स हो, हिंदुस्तान का इलेक्शन कमीशन हो, वो इसके बारे में कुछ करें। और यह कहना कि हिंदुस्तान दुनिया की सबसे बड़ी डेमोक्रेसी, झूठ है। यहां कोई डेमोक्रेसी नहीं है। बिगेस्ट ऑपोजिशन पार्टी का आपने बैंक अकाउंट बंद कर दिया और 1 महीने कोई कुछ नहीं बोल रहा है। केसरी जी के टाइम से नोटिस आया है। तो अजीब सी सिचुएशन है। सब लोग देख रहे हैं और हर संस्था मतलब का रोल है इसमें। कोर्ट्स का रोल है, इलेक्शन कमीशन का रोल है। ನಂಕು ಸರಿ ತೋಜಂದಿನೇನು ಬುಡು ಮನಸ್ಸಿಡು ಪಂಡುನೆರೆ ರಂಗಭೂಮಿ ಬಾರಿ ಮಲ್ಲ ಸಾಧನ ಅಂಡ ನಮ್ಮ ಉಪಯೋಗ ಮಲ್ಪನ ಶಬ್ದ ಭಾಷೆ ಮಾತ್ರ ಹಾಳಾದುಪ್ಪರೆ ಬಲ್ಲಿಂದು ಭಾರತದ ಪುದರ್ಪೋಯಿ ಸಿನಿಮಾ ನಟೆ ನಾನಾ ಪಾಟೇಕರ್ ಪಂತೆರು ನಿರ್ದಿಂಗಂತದ ನಿಲೆಟ್ಟು ಕುಡ್ಲದ ಸೇಂಟ್ ಅಲೋಷಿಯಸ್ ವಿಶ್ವವಿದ್ಯಾನಿಲಯಡು ರಂಗೋತ್ಸವ ಉದೀಪನ ಮಲ್ತದು ಅರ್ಪಾತಿರಿಯರು ನಿರ್ದಿಂಗಂತ ಸಂಸ್ಥೆದ ನಿಲೆಟ್ಟು ಅಸ್ತಿತ್ವ ಸಂಸ್ಥೆದ ಜೊತೆ ಸೇರ್ಕೆಡು ಕುಡ್ಲದ ಸೇಂಟ್ ಅಲೋಷಿಯಸ್ ವಿಶ್ವವಿದ್ಯಾನಿಲಯದ ಹಾಲಡು ಮಾರ್ಚ್ 25 ಮುಟ್ಟ ನೇಹದ ನೇಗೆ ಪನ್ಪುನ ರಂಗೋತ್ಸವ ನಡತೊಂದಿತ್ತದು ಪುದರ್ಪೋಯಿ ಸಿನಿಮಾ ನಟೆ ನಾನಾ ಪಾಟೇಕರ್ ರಂಗೋತ್ಸವ ಉದೀಪನ ಮಲ್ತೆರು ನಾನಾ ಪಾಟೇಕರ್ ಪಾತೆರ್ದು ಸಮಾಜಡು ತೋಜೊಂದುಪ್ಪುನ ಅಶಾಂತಿದ ವಾತಾವರಣಗೆ ಎದುರಾದ ಸೊರದಿರ್ಪುನ ಅವಳು ಕಲಾವಿದಗ ರಂಗಭೂಮಿ ಅಸ್ತ್ರಾವಡು ನಂಕು ಸರಿ ತೋಜಂದಿನೇನು ಬುಡು ಮನಸ್ಸಿಡು ಪಂಡುನೆರೆ ರಂಗಭೂಮಿ ಬಾರಿ ಮಲ್ಲ ಸಾಧನ ಅಂಡ ನಮ್ಮ ಉಪಯೋಗ ಮಲ್ಪುನ ಶಬ್ದ ಭಾಷೆ ಮಾತ್ರ ಹಾಳಾದುಪ್ಪರೆ ಬಲ್ಲಿಂದು ಪಂಡೆರು ತಾನು ಒವ್ವೇ ರಾಜಕೀಯ ಪಕ್ಷುಡಿಜ್ಜಿ ಅಂಡ ರಾಜಕೀಯದ ನಾತನು ರಂಗಭೂಮಿಡ್ದ ಅವರ ಪಾತಿರ್ನಂಚ ಆವಡು ಅವಿಡ್ದು ಸಮಾಜಡು ಜಾಗೃತಿ ಮೂಡವನ ಕೆಲಸ ಆವಡು ರಂಗಭೂಮಿಗ ಆ ತಾಕತ್ತುಂಡು ಒಂದೆಟ್ಟು ಮಾತಿರ್ಲ ಗೆಲ್ಮೆ ಪಡೆ ರಾಜಿಂಡಲ ಸಾಧ್ಯ ಆಪನಕಲು ಪ್ರಯತ್ನ ಕೈಬುಡಿಯರ ಬಲ್ಲಿ ರಾಜಕೀಯದ ದೂರ ಇತ್ತಿನ ಅಂಚಿನ ನಾಟಕಗಳನ್ನು ಬರೆದು ಪ್ರದರ್ಶನ ಮಲ್ಪಡು ಪಂಡಿರು ನಿರ್ದಿಂಗಂತದ ಸಾರಥಿ ನಟೆ ನಿರ್ದೇಶಕ ಪ್ರಕಾಶ್ ರಾಜ್ ಪಾತಿರ್ದು ಸಂಸ್ಥೆ ಬೊಕ್ಕ ರಂಗೋತ್ಸವ ಕಾರ್ಯಕ್ರಮದ ಬಗೆಟು ತೆರಿಪಾಯರು ಸೇಂಟ್ ಅಲೋಷಿಯಸ್ ವಿಶ್ವವಿದ್ಯಾನಿಲಯದ ಕುಲಪತಿ ಡಾಕ್ಟರ್ ಪ್ರವೀಣ್ ಮಾರ್ಟಿಸ್, ರಂಗೋತ್ಸವದ ಡಾಕ್ಟರ್ ಶ್ರೀಪಾದ್ ಭಟ್, ಧರ್ಮಗುರು ಆಲ್ವಿನ್ ಸೆರಾವೋರ್, ಚಂದ್ರಾಸ ಉಳ್ಳಾಲ ಕ್ರಿಸ್ಟಫರ್ ಈ ಪೊರ್ತುಡಿತ್ತರು. जहाँ समाज में विसंगति थी, अशांति थी, सभी राज्य क्रांतियाँ जो है उसकी नींव जो है ये स्टेज ने रखी है, रंगमंच ने रखी है। यहाँ से उजागर हो गया। हमारी आवाज़ जो है वो यहाँ से शुरू हुई। वहाँ अगर चौराहे पे अगर हम कुछ बोलते तो हमको सिपाही पकड़ के डंडे मारेंगे। यहाँ आने के बाद बहुत अलग तरीके से हमें जो लगता है वो बात हम आप लोगों के सामने रखते थे। अशांत जो समाज था उनके सामने वो जो विसंगति है ख़त्म करने के लिए ये बहुत बड़ा हथियार है। जो बातें हमें सही नहीं लगती उसके बारे में बोलने के लिए ये सब, लेकिन उस वक्त एक सबसे बड़ी बात ये है कि हम किस तरह की भाषा का प्रयोग करते हैं। जिस दिन एक गंदा लफ्ज़ आप इस्तेमाल करेंगे यहाँ से तो इतना बटोरा हुआ जो है वो सब वेस्ट हो जाता है। हमारे इर्द गिर्द हम देख रहे हैं अभी इस वक्त, मैं पॉलिटिकली कह रहा हूँ, तो हर कोई इसका यहीं रहेगा ऐसी बात नहीं, लेकिन जो रहेगा डट के रहेगा वो एक बहुत बड़ी ताकत रहेगा। यहाँ के समाज की ताकत होगी, एक एटम बॉम्ब होता है वो। जिस दिन तुम किसी लैंग्वेज में काम करते हो तो वो उसका बेसिकली एक कलोक्यूअल एक एक्सेंट होता है। नाने इंचो लरबा का सब क्या अन्ना
ಮನಸಾಂಡ 2024 ಲೋಕಸಭಾ ಓಟದ ನೀತಿ ಸಂಹಿತೆ ಜಾರಿಯಾಯಿನ ಮಾರ್ಚ್ 17 ಇರುವ ಮುಟ್ಟದ 5 ದಿನಟು ದಕ್ಷಿಣ ಕನ್ನಡ ಜಿಲ್ಲೆಡು 12,300 ರೂಪಾಯಿ ಬೆಲೆತ 21.34 ಲೀಟರ್ ಗಂಗಸರ ಬೊಕ್ಕ 3,13,500 ರೂಪಾಯಿ ಬೆಲೆತ 1.6 ಕಿಲೋ ಡ್ರಗ್ಸ್ ಸ್ವಾಧೀನಗೂ ದೆತ್ತೊಂದುಂಡು. ಓಟುದ ನೀತಿ ಸಂಹಿತೆ ಜಾರಿಯಾಯಿನ ಮಾರ್ಚ್ 17 ಇರುವ ಮುಟ್ಟದ 5 ದಿನಟು ದಕ್ಷಿಣ ಕನ್ನಡ ಜಿಲ್ಲೆಡು 12,300 ರೂಪಾಯಿ ಬೆಲೆತ 21.34 ಲೀಟರ್ ಗಂಗಸರ ಬೊಕ್ಕ 3,13,500 ರೂಪಾಯಿ ಬೆಲೆತ 1.6 ಕಿಲೋ ಡ್ರಗ್ಸ್ ಸ್ವಾಧೀನಗೂ ದೆತ್ತೊಂದುಂಡು. ಓಟುದ ಅಕ್ರಮ ತಡಪೆರೆ ಜಿಲ್ಲೆಡು 8 ಜನ ಖರ್ಚಿದ ಬಗೆಟ್ ತೂಪುನಕ್ಲೆನು 72 ಪ್ಲೇಯಿಂಗ್ ಸ್ಕ್ವಾಡ್ FST ಅಶ್ವಥ ವರ್ಮ SST ಕೂಟ ಬೊಕ್ಕ ಎನ್ಮ ಅಬಕಾರಿ ಕೂಟದಕ್ಲೆನು ಜಿಲ್ಲೆದೋರ್ ಮೇಡು ದೀತಂಡು. ನೀತಿ ಸಂಹಿತೆ ಜಾರಿಯಾಯಿನ 5 ದಿನಟು ದೂರವಾಣಿ ನಂಬರ 150 ಫೋನ್ ಮಲ್ತದು 75 ಜನ ಸಾರ್ವಜನಿಕರಿಡ್ದು ಮಾಹಿತಿ ಕೋರಿಕೆಲೆನು ದೆತ್ತೊಂದು ಇಲೆವಾರಿ ಮಲ್ತದುಂಡು. ಸಿವಿಲ್ ಆ್ಯಪ್ಡ್ 11 ದೂರುಲೆನು ದೆತ್ತೊಂದಿತ್ತದು ಮಾತಾ ದೂರುಲೆನು ಪರಿಹಾರ ಮಲ್ತದುಂಡು. ರಾಷ್ಟ್ರೀಯ ಕುಂದುಕೊರತಲೆನ ಪರಿಹಾರ ವ್ಯವಸ್ಥೆ NGRS ಪೋರ್ಟಲ್ಡ್ ಜಿಲ್ಲೆಡು ಒಟ್ಟು 27 ದೂರುಲೆನು ದೆತ್ತೊಂದಿತ್ತದು 22 ದೂರುಲೆನು ವಿಲೇವಾರಿ ಮಲ್ತದುನಂದು ಜಿಲ್ಲಾ ಓಟದ ಅಧಿಕಾರಿಲ ಆದುಪ್ಪುನ ಜಿಲ್ಲಾಧಿಕಾರಿಯರ್ನ ಆಫೀಸ್ ಪ್ರಕಟಣೆ ತೆರಿಪಾದುಂಡು. ಸೂರತ್ ಶಿಕ್ಷಣ ಸಂಸ್ಥೆ ಮುಡಿಪುಡು ಸುರುತ್ತ ಸರ್ತಿ ವರ್ಚುವಲ್ ಮ್ಯಾನೇಜ್ಮೆಂಟ್ ಸಿಸ್ಟಮ್ ಅನ್ನು ಜೋಕ್ಲಿನ ಸುರಕ್ಷತೆ ಬೊಕ್ಕ ಬಾರಿ ಎಡ್ಡೆಡುತ್ತು ಒನರೆ ಗಳಸೊಂದುಂಡು ಸಂಸ್ಥೆದ ಗುರುಕಾರ್ಯರು ಡಾಕ್ಟರ್ ಮಂಜುನಾಥ ರೇವಣ್ಕರ್ ಸುದ್ದಿಕುಟ್ಟೋಡು ತೆರಿಪಾದರು. ಸೂರತ್ ಶಿಕ್ಷಣ ಸಂಸ್ಥೆ ಮುಡಿಪದ ಗುರುಕಾರ್ಯರು ಡಾಕ್ಟರ್ ಮಂಜುನಾಥ್ ಎಸ್ ರೇವಣ್ಕರ್ ಗುರುವಾರ ಕುಡ್ಲಡು ಸುದ್ದಿಕುಟ್ಟೋಡು ಪಾತಿರ್ದು ಸೂರತ್ ಶಿಕ್ಷಣ ಸಂಸ್ಥೆ ಮುಡಿಪುಡು ಸುರುತ್ತ ಸರ್ತಿ ವರ್ಚುವಲ್ ಮ್ಯಾನೇಜ್ಮೆಂಟ್ ಸಿಸ್ಟಮ್ ಆಫ್ ಜೋಕ್ಲಿನ ಸುರಕ್ಷತೆ ಬೊಕ್ಕ ಬಾರಿ ಎಡ್ಡೆಡುತ್ತು ಒನರೆ ಗಳಸೊಂದುಂಡು ಎಂದು ಪಂಡಿರು. ಶಾಲೆಗೆ ಪೊಗ್ಗುನ ಬೊಕ್ಕ ಪಿದೈ ಪೋಪುನ ಪೊರ್ತುಡು ID ಸ್ಕ್ಯಾನಿಂಗ್ ಜೋಕ್ಲಿನ ಸುರಕ್ಷತೆ ನಿಗಂಟು ಮಲ್ತನುಂಡು. ಹೆಚ್ಚಿಗೆ ಆದ ಒಂದು ಕಾಸು ಕಟ್ಟು ನೇನು ತೂವನ್ನ ಜೋಕ್ಲಿನ ವರದಿ ಬೊಕ್ಕ ದಿನನಿತ್ಯದ ಕಾರ್ಯಗಳಿಗೆ ಆಡಳಿತಾತ್ಮಕ ವಿಚಾರಗಳಿಗೆ ಹೆಚ್ಚ ಪರಿಣಾಮದವು ಆದುಂಡು. ಈ ಸುಧಾರಣೆದ ತಂತ್ರಜ್ಞಾನ ಶಾಲೆ ಜೋಕ್ಲಿನು ರಕ್ಷಣೆ ನೀಡದಿಪ್ಪುಡು ಆತೆತ್ತು ಅಧ್ಯಯನಡು ಗುಮನ ಕೊರಿಯರೆ ಹೆಚ್ಚ ಸಹಾಯ ಮಲ್ಪುಣುಂದು ಮಂಜುನಾಥ್ ಎಸ್ ರೇವಣ್ಕರ್ ಪಂಡಿರು. ಏಪ್ರಿಲ್ 8 ಶಾಲೆದ ಅಂಗನಡು ಕಾಂಡೆ ಪತ್ತಿಡ್ದು ಮಧ್ಯಾಹ್ನ 12 ಮುಟ್ಟ ಜೋಕ್ಲಿಗೆ ಬೊಕ್ಕಾಕ್ಲಿನ ಇಲ್ಲದಕ್ಲಿಗೆ ತರಬೇತಿ ಶಿಬಿರ ದಿವೊಂದುನುಂದು ಡಾಕ್ಟರ್ ಮಂಜುನಾಥ್ ರೇವಣ್ಕರ್ ಪಂಡಿರು. ಸೂರತ್ ಶಿಕ್ಷಣ ಸಂಸ್ಥೆ ಮುಡಿಪದ ಸಂಚಾಲಕರು ಹೇಮಲತಾ ಎಂ ರೇವಣ್ಕರ್, ಪ್ರಿನ್ಸಿಪಾಲರು ರಕ್ಷಿತ್ ಕುಲಾಲ್ ಬೊಕ್ಕ ಪ್ರವೀಣ್ ಭಂಡಾರಿ, ಗಾಯತ್ರಿ, ಮೋಹನ್ ಆಚಾರ್ಯ ಸುದ್ದಿ ಕೊಟ್ಟೊಡಿದ್ದರು. ಈಗ ಮಕ್ಕಳಿಗೆ ಒಂದು ಸೆಕ್ಯೂರಿಟಿ ಸಿಸ್ಟಮ್ VMS ಆ್ಯಪ್ ಅನ್ನು ಕಂಡುಹಿಡಿದಿದ್ದಾರೆ. VMS ಆ್ಯಪ್ ಅಂದರೆ ವರ್ಚುವಲ್ ಮ್ಯಾನೇಜ್ಮೆಂಟ್ ಸಿಸ್ಟಮ್. ಅದರಲ್ಲಿ ಇಡೀ ಕರ್ನಾಟಕದಲ್ಲಿ ಎಲ್ಲೂ ಇಲ್ಲ. ಅದು ನಮ್ಮ ಶಾಲೆಯಲ್ಲಿ ನಾವು ಅಳವಡಿಸ್ಕೊಂಡಿದ್ದೇವೆ. ಅದರಲ್ಲಿ ಏನಂತ ಹೇಳಿದರೆ ಮೇನ್ ವಿಷಯ ಏನಂತ ಹೇಳಿದರೆ ಒಂದು ಮಗು ಶಾಲೆಗೆ ಬಂದ ತಕ್ಷಣ ಅದಕ್ಕೆ ನಾವು ಅವರಿಗೆ ID ಕಾರ್ಡ್ ಕೊಡ್ತೇವೆ, ಸ್ಕ್ಯಾನಿಂಗ್ ಮಷಿನ್ ಕೊಡ್ತೇವೆ. ಅದು ಸ್ಕ್ಯಾನ್ ಮಾಡಿದ ತಕ್ಷಣ ಮಗು ಶಾಲೆಗೆ ಬಂದಿದೆ, ಯಾವ ಟೈಮಿಗೆ ಬಂದಿದೆ, ಅವ್ರ ಫೋಟೋ ಶೂಟ್ ಆಗ್ತದೆ. ಫೋಟೋ ಶೂಟ್ ಆದ ತಕ್ಷಣ ಪೇರೆಂಟ್ಸಿಗೆ ಮನೆಯಲ್ಲೇ ಕೂತ್ಕೊಂಡು, ದುಬೈನಲ್ಲಿ ಕೂತ್ಕೊಂಡು, ಸಿಂಗಾಪುರಲ್ಲಿ ಕೂತ್ಕೊಂಡು ಅವ್ರ ಮನೆಯಲ್ಲೇ ಕೂತ್ಕೊಂಡು ನೋಡುವಂಥ ಒಂದು ವ್ಯವಸ್ಥೆ ಮಾಡಿದೆ. ಟೈಮಿಂಗು ಪ್ಲಸ್ ಫೋಟೋ. ಇನ್ನೊಬ್ಬರು ID ಕಾರ್ಡ್ ಹಾಕೊಂಡು ಬಂದರೆ ಸ್ಕ್ಯಾನ್ ಆಗಲ್ಲ. ID ಕಾರ್ಡ್ ಫೋಟೋ ಪ್ಲಸ್ ಮತ್ತು ಒರಿಜಿನಲ್ ಫೋಟೋ ಶೂಟ್ ಆಗಿದ್ದ ಫೋಟೋ ಮ್ಯಾಚ್ ಆದರೆ ಮಾತ್ರ ಸ್ಕ್ಯಾನ್ ಆಗಿ ಮಕ್ಕಳಿಗೆ ಪೇರೆಂಟ್ಸಿಗೆ ಮಾಹಿತಿ ಹೋಗ್ತದೆ. ಮತ್ತು ಮುಖ್ಯೋಪಾಧ್ಯಾಯರಿಗೆ ಮತ್ತು ಈವನ್ ಎಜುಕೇಷನ್ ಕಮಿಷನರಿಗೂ ಅದರ ಮಾಹಿತಿ ಹೋಗ್ತದೆ. ಎಜುಕೇಷನ್ ಕಮಿಷನರ್ ಶಾಲೆಯಲ್ಲಿ ಅವರ ಆಫೀಸ್ನಲ್ಲೇ ಕೂತ್ಕೊಂಡು ನೋಡುವಂಥ ವ್ಯವಸ್ಥೆ ನಾವು ಮಾಡಿದ್ದೇವೆ. ಮತ್ತು ಶಾಲೆ ಒಳಗೆ ಕೂತ್ಕೊಂಡ ತಕ್ಷಣ ಶಾಲೆ ಮಗುವಿನಲ್ಲಿ ಯಾವ ಸಬ್ಜೆಕ್ಟ್ ಕಲಿಸ್ತಾರೆ, ಯಾವ ಸಬ್ಜೆಕ್ಟ್ನಲ್ಲಿ ಶಾಲೆ ನಡೆಸ್ತಾ ಇದೆ, ಯಾವ ಟೀಚರ್ಸ್ ಆಬ್ಸೆಂಟ್ ಇದ್ದಾರೆ, ಎಲ್ಲ ಮಾಹಿತಿ ಪೇರೆಂಟ್ಸ್ ಮನೆಯಲ್ಲೇ ಕೂತ್ಕೊಂಡು ನೋಡ್ತೀವಿ. ಇಂಥ ಒಂದು ವ್ಯವಸ್ಥೆ. ಅದಕ್ಕೆ ನಾನು ಇಡೀ ಕರ್ನಾಟಕ 33 ಜಿಲ್ಲೆಗೆ ನಾನು ಫ್ರಾಂಚೈಸಿ ತೊಗೊಂಡಿದ್ದೇನೆ. ಯಾವುದೇ ಶಾಲೆಯವರು ಈ ಆ್ಯಪ್ ಬೇಕಾದರೆ ನನ್ನಲ್ಲೇ MOU ಮಾಡ್ಕೋಬೇಕು. ಕೊಲ್ಲೂರು ಮುಕಾಂಬಿಕಾ ದೇವಸ್ಥಾನಗೂ ಗುರುವಾರ ಬತ್ತಿನ ಶಿವರಾಜ್ ಕುಮಾರ್ನ ಬಡಿದಿ ಗೀತ ಮುಕಾಂಬಿಕಾ ದೇವಿಡ ಪ್ರಾರ್ಥನೆ ನಡಪಾದ ಶಿವಮೊಗ್ಗ ಬೈಂದೂರು ಓಟದ ಪ್ರಚಾರ ಶುರು ಮಾಡ್ತಿದ್ದರು. ಸಿನಿಮಾ ನಟಿ ಶಿವರಾಜ್ ಕುಮಾರ್ನ ಬಡಿದಿ ಗೀತ ಕೊಲ್ಲೂರು ಓಟದ ಪ್ರಚಾರ ಶುರು ಮಾಡ್ತಿದ್ದರು.
ಕೊಲ್ಲೂರು ಶ್ರೀ ಮೂಕಾಂಬಿಕಾ ದೇವಸ್ಥಾನಕ್ಕೂ ಬತ್ತಿನ 6 ಶ್ರೀ ಮೂಕಾಂಬಿಕಾ ದೇವಿಡ ವಿಶೇಷ ಪ್ರಾರ್ಥನೆ ನಡಪಾದ ಶಿವಮೊಗ್ಗ ಬೈಂದೂರು ಲೋಕಸಭಾ ಕ್ಷೇತ್ರದ ಓಟದ ಪ್ರಚಾರ ಶುರು ಮಲ್ತಿದ್ದರು. ದೇವಿಗೂ ವಿಶೇಷ ಪೂಜೆ ಸಂದಾಯಿತ ಮಲ್ತದ್ದು ಓಟದ ಪ್ರಚಾರಕ್ಕೂ ಚಾಲನೆ ಕೊರುಂಡು. ತುಂಬದ ಶಾಸಕರು ಗೋಪಾಲ ಪೂಜಾರಿ, BM ಸುಕುಮಾರ್ ಶೆಟ್ಟಿ ತುಂಬಳ್ತೆಡು ಈ ಪೂಜೆ ನಡಪಾಯರು. ದೇ ಪೊರ್ತುಡು ಶ್ರೀ ಮೂಕಾಂಬಿಕಾ ದೇವಸ್ಥಾನದ ನಟ್ಟಿ ಶಿವರಾಜ್ ಕುಮಾರ್ ರುಗ್ಲ ವಿಶೇಷ ಮರ್ಯಾದೆ ಸಂದಂಡು. ಈಗಿನ ಮಾರ್ಚ್ ತಿಂಗಳ 21 ವರ್ಷಲ ವಿಶ್ವ ಡೌನ್ ಸಿಂಡ್ರೋಮ್ ದಿನ ಆಚರಣೆ ಮಲ್ತೊಂದಿತ್ತದು ಕುಡ್ಲ ಶಕ್ತಿನಗರದ ಸಾನ್ನಿಧ್ಯ ಭಿನ್ನ ಸಾಮರ್ಥ್ಯದ ಜೋಕ್ಲೆನ ವಸತಿ ಶಾಲೆ ಬೊಕ ತರಬೇತಿ ಸಂಸ್ಥೆಡು ಡೌನ್ ಸಿಂಡ್ರೋಮ್ ಜೋಕ್ಲೆಗಾದು ಬೋಚಿ ಗೊಬ್ಬದ ಕೂಟ ನಡಪಾಯರು. ವಿಶ್ವ ಡೌನ್ ಸಿಂಡ್ರೋಮ್ ದಿನಾಚರಣೆ ಲೆಕ್ಕೊಡು ಕುಡ್ಲ ಶಕ್ತಿನಗರದ ಸಾನ್ನಿಧ್ಯ ಸಂಸ್ಥೆಡು ಡೌನ್ ಸಿಂಡ್ರೋಮ್ ಜೋಕ್ಲೆಗಾದ ಬೋಚಿ ಗೊಬ್ಬದ ಕೂಟ ಅಟ್ಟಣೆ ಮಲ್ತದಿತ್ತರು. ಒಣಲ ಒಂಜಿ ರೀತಿದ ಶರೀರ ಬೊಕ್ಕ ಭೌತಿಕವಾದ ಶಕ್ತಿ ಇಜ್ಜಂದಿನಕ್ಲೇನು ಡೌನ್ ಸಿಂಡ್ರೋಮ್ ಪೀಡೆದಕ್ಕಲೊಂದು ಲೆಕ್ಕಗೊದಿತ್ತೊಂದು ಅಂಚಿನಕ್ಲೇನು ವಿಶೇಷ ಚೇತನಿರ್ನ ಪಟ್ಟಿಡು ಸೇರ್ಸಾಂಡು. ನ್ಯೂಜಿಲೆಂಡ್ ದೇಶಡು ಬೋಚಿ ಬಾಲ್ ಪನ್ಪುನ ವಿಶಿಷ್ಟವಾದ ಗೊಬ್ಬು ಇತ್ತದು. ಈ ಗೊಬ್ಬನು ಒಂತೆ ಮೋಡಿಫೈ ಮಲ್ತದು ಲೋ ಫಂಕ್ಷನ್ ಜೋಕ್ಲೆಗ ಗೊಬ್ಬರೆ ಅನುಕೂಲ ಆಪುನಂಚ ಮಲ್ತದಂಡು. ಈ ಗೊಬ್ಬು ಸ್ಪೆಷಲ್ ಒಲಿಂಪಿಕ್ಸ್ ಸೇರಿದುಂಡು. ಸಾನ್ನಿಧ್ಯ ಶಾಲೆಡು ಅಟ್ಟಣೆ ಮಲ್ತದಿತ್ತಿನ ಬೋಚಿ ಬಾಲ್ ಗೊಬ್ಬದ ಕೂಟಡು ಕರಾವಳಿದ ಮೂಜಿ ಜಿಲ್ಲೆಲಾಯಿನ ದಕ್ಷಿಣ ಕನ್ನಡ, ಒಡಿಪು ಬೊಕ ಉತ್ತರ ಕನ್ನಡದ 15 ವಿಶೇಷ ಶಾಲೆಲಿನ 100 ಹೆಚ್ಚ ಡೌನ್ ಸಿಂಡ್ರೋಮ್ ವಿದ್ಯಾರ್ಥಿಗಳು ಪಾಲ್ದಿತ್ತೊಂಡಿರು. ಕೆನರಾ ಬ್ಯಾಂಕ್ ಶಕ್ತಿನಗರ ಶಾಖೆದ ಹಿರಿಯ ಮ್ಯಾನೇಜರ್ ಪ್ರವೀರ್ VB ಬೋಚಿ ಚಾಂಪಿಯನ್ಶಿಪ್ 2024 ದೀಪನ ಮಲ್ತೆರು. ಸಾನ್ನಿಧ್ಯ ಸಂಸ್ಥೆದ ಆಡಳಿತಾಧಿಕಾರಿ ಡಾಕ್ಟರ್ ವಸಂತ್ ಕುಮಾರ್ ಶೆಟ್ಟಿ ಗುರ್ಕಾರ್ಮೆ ವಹಿಸಿದಿತ್ತರು. ಶ್ರೀ ಗಣೇಶ ಸೇವಾ ಟ್ರಸ್ಟ್ ಗುರ್ಕಾರ್ಯರು ದುಂಬದ ಮೇಯರ್ ಮಹಾಬಲ ಮಾರ್ಲಾ, ಪಣವದ ಗುರ್ಕಾರ್ಯರು ಜಗದೀಶ್ ಶೆಟ್ಟಿ ಬೋಳೂರು, ಒತ್ತು ಗುರ್ಕಾರ್ಯರು ದೇವದತ್ತ ರಾವ್, ಶಾಲೆದ ಸಹಾಯಕ ಆಡಳಿತಾಧಿಕಾರಿ ಸುಮಾ ಡಿ ಸಿಲ್ವಾ, ಪ್ರಿನ್ಸಿಪಾಲರು ಮೀನಾಕ್ಷಿ MK ಈ ಪೊರ್ತುಡಿತ್ತರು. ಟೀಚರ್ ಜೂಲಿಯಾನಾ ಸೋಫಿಯಾ ಡಿಸೋಜಾ ಗೊಬ್ಬುಡು ಪಾಲ್ದಿತ್ತೊಂದಕ್ಲಿನ ಪಥ ಸಂಚಲನ ನಡಪಾದ ಕುರಿಯರು. ಉದ್ದೀಪನದಲ್ಲಿ ಕೊಡು ಸಾನ್ನಿಧ್ಯ ಶಾಲೆ ಬೊಕ್ಕ ವಿಜೇತ ಶಾಲೆದ ನಡುಟು ಪ್ರದರ್ಶನ ನಡೆತಂಡು. ನ್ಯೂಜಿಲ್ಯಾಂಡ್ನಲ್ಲಿರ್ತಕ್ಕಂಥ ಆಟವನ್ನು ಅಲ್ಲಿಯ ಒಬ್ಬರು ಅಂದರೆ ಸ್ಪೆಷಲ್ ಒಲಿಂಪಿಕ್ಸ್ನಲ್ಲಿರ್ತಕ್ಕಂಥ ಓರ್ವ ವ್ಯಕ್ತಿ ಅದನ್ನು ಮಾಡಿಫೈ ಮಾಡಿ ನಮ್ಮ ಮಕ್ಕಳಿಗೆ ಸೂಟ್ ಆಗುವ ರೀತಿಯಲ್ಲಿ, ಯಾಕಂತ ಹೇಳಿದರೆ ದಿಸ್ ಗೇಮ್ ಈಸ್ ಓನ್ಲಿ ಫಾರ್ ಲೋ ಫಂಕ್ಷನಿಂಗ್ ಚಿಲ್ಡ್ರನ್. ಇಟ್ಸ್ ಓನ್ಲಿ ಫಾರ್ ಲೋ ಫಂಕ್ಷನಿಂಗ್, ನಾಟ್ ಹೈಯರ್ ಫಂಕ್ಷನಿಂಗ್. ಹೈಯರ್ ಫಂಕ್ಷನ್ ಓಡ್ತಾರೆ, 500 ಮೀಟರ್ 100 ಮೀಟರ್ ಓಡ್ತಾರೆ, 1000 ಓಡ್ಬೋದು, ರಿಲೇ ಓಡ್ಬೋದು, ಥ್ರೋಬಾಲ್ ಇದು ಶಾರ್ಟ್ ಪಟ್ ಮಾಡ್ಬೋದು, ಇದೆಲ್ಲ ಮಾಡ್ಬೋದು. ಬಟ್ ಅವರ್ ಚಿಲ್ಡ್ರನ್, ದೋಸ್ ಹೂ ಆರ್ ನಾಟ್ ಏಬಲ್ ಟು ವಾಕ್, ದೋಸ್ ಹೂ ಆರ್ ನಾಟ್ ಏಬಲ್ ಟು ದೇರ್ ಫಂಕ್ಷನ್ ಈಸ್ ವೆರಿ ಲೋ. ತಮ್ಮೆಲ್ಲ ಶಿಕ್ಷಕ ವೃಂದಕ್ಕೆ, ಆಡಳಿತ ವೃಂದಕ್ಕೆ ಆಗಮಿಸಿ ಕ್ರೀಡಾಳುಗಳನ್ನು ಕರ್ಕೊಂಡು ಬಂದಂಥ ಎಲ್ಲ ಸಂಸ್ಥೆಗಳ ಮುಖ್ಯಸ್ಥರಿಗೆ ನಮ್ಮ ಸಂಸ್ಥೆಯ ಪರವಾಗಿ ಹೃತ್ಪೂರ್ವಕವಾದ ವಂದನೆಗಳನ್ನು ನಾನು ಈ ಸಂದರ್ಭದಲ್ಲಿ ಇಡಲಿಕ್ಕೆ ಇಚ್ಛೆಪಡ್ತೀನಿ. ಅದೇ ರೀತಿಯಲ್ಲಿ ನಿರಂತರವಾಗಿ ಸಾನ್ನಿಧ್ಯ ಒಂದಲ್ಲ ಒಂದು ವಿಧದಲ್ಲಿ ಕಾರ್ಯಕ್ರಮಗಳನ್ನು ನಾವು ಮಾಡ್ತಾನೇ ಇರ್ತೇವೆ. ಯಾಕೆಂತ ಹೇಳಿದರೆ ಈ ಮಕ್ಕಳು ಎಲ್ಲ ಕ್ಷೇತ್ರದಲ್ಲೂ ಎಲ್ಲ ವಿಭಾಗದಲ್ಲೂ ಮುಂದೆ ಬರಬೇಕು ಮತ್ತು ಅವರಲ್ಲಿ ಬೆಳವಣಿಗೆ ಬರಬೇಕು, ಮುಖ್ಯವಾಹಿನಿಗೆ ಬರಬೇಕು ಹೇಳುವ ಚಿಂತನೆಯಲ್ಲಿ. ವೆರಿ ಗುಡ್, ವೆರಿ ಗುಡ್. ವೆರಿ ಗುಡ್, ವೆರಿ ಗುಡ್, ವೆರಿ ಗುಡ್. ಡೆಫಿನೆಟ್ ಆಗಿ ಅದು ಬೇರಿನ ನಂತರನೇ ಬರ್ತದೆ. ಎಸ್, ಅನಿಶಾ, ಅನಿಶಾ ಫ್ರಮ್ ಸೆಂಟ್ ಆಗ್ನೆಸ್. ಸ್ಲೋಲಿ, ಸ್ಲೋಲಿ. Yes, sir. She's lefty. Yes, that's good. Good, 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 good. Yeah.
ಕುಡ್ಲದ ಬೋಳಾರ ಶ್ರೀ ವಿದ್ಯೋದಯ ಭಜನಾ ಮಂಡಳಿದ 95ನೇ ವರ್ಷದ ಎಕ್ಕ ಭಜನೆ ಬುಧವಾರ ನಡೆತಂಡ. ಬೋಳಾರದ ಸುರೇಶ್ ನಾಯಕ್, ಶ್ರೀಮತಿ ಶಾಂಭವಿ ಬಕ್ಕ ಜೋಕುಲು, ಪ್ರಿಯಾಂಕಾ ಅರ್ಜುನ್, ಸಾಯಿ ಪ್ರಸಾದ್ ಎಕ್ಕ ಭಜನೆದ ತುಡರ್ ಬೊಲ್ಪು ಪತ್ತಾಯರು. ಬದುಕಡು ನರಮಾಣ್ಯಗ ಎಡ್ಡೆ ಗುಣ ಸಂಸ್ಕೃತಿನ ಕಲ್ಪಾದ ಕೊರ್ಪುನ ಮಲ್ಲ ಸಾಧನ ನಮ್ಮ ಭಜನೆ ಆದುಂಡು. ಪುರಂದರದಾಸರು, ಕನಕದಾಸರು, ವಿಜಯದಾಸರು, ಜಗನ್ನಾಥದಾಸರು, ವ್ಯಾಸರಾಯರು, ವಾದಿರಾಜರು ಇಂಚ ಅವೇತೋ ಮಹಾಜನ ಕೀರ್ತನಗಾರರು ಭಜನೆ ಕಟ್ಟದು ಪಂಡೊಂದು ಊರೂರು ಸುತ್ತದು ಸಮಾಜದ ಓರೆ ಕೋರೆಲೆನ್ನು ತಿದ್ದದು ಧರ್ಮ ಜಾಗೃತಿ ಉಂಡು ಮಲ್ತದೆರು. ಅಂಚನೆ ಬಸವಣ್ಣೆ, ಅಕ್ಕ ಮಹಾದೇವಿ, ಸರ್ವಜ್ಞೆ, ದೇವರ ದಾಸಿಮಯ್ಯೆ, ಸಂಚಯ ಹೊನ್ನಮ್ಮ, ಸಿದ್ದರಾಮಯ್ಯ ಇಂಚ ಶರಣರು ವಚನಲಿಡು ಸಮಾಜನು ತಿದ್ದುನ ಕೆಲಸ ಮಲ್ತದಿರು. ಇಲ್ಲಡು ಭಜನಾ ಸಂಸ್ಕೃತಿ ಪುಟ್ಟದು ಸಂಘ ಸಂಸ್ಥೆಲಿಡು ಭಜನಾ ಮಂಡಳಿಲಿಡು ಬುಲೆದು ಇತ್ತೆ ಭಜನಾ ಸಂಸ್ಕೃತಿ ಮಿತ್ತ ಮಟ್ಟಗೂ ಏರ್ದಿತ್ತದು. ಮಾತಾ ಭಜನಾ ಮಂಡಳಿದಕ್ಲು ವಾರದ ಭಜನೆ ವರ್ಷದ ಅರ್ಧ ಎಕ್ಕ ಅತ್ತಂಡ ಇಡೀ ಎಕ್ಕ ಭಜನೆ 7 ದಿನದ ಸಪ್ತಾಹ ಅವೆಡ್ಲ ಹೆಚ್ಚ ದಿನ ಬುಡಂದೆ ಭಜನಾ ಸಂಕೀರ್ತನೆ ನಡಪಾಂದ್ ಬೈದರು. ಸಾರತೂರ್ ಮನುತ್ತ 13 ಮೀಟರ್ ತಾಪನೆ ಆತಿನ ಕುಡ್ಲ ಬೋಳಾರದ ಶ್ರೀ ವಿದ್ಯೋದಯ ಭಜನಾ ಮಂಡಳಿಡು ಏಕಾದಶಿದ ದಿನ ಬುಧಾರ 95ನೇ ವರ್ಷದ ಎಕ್ಕ ಭಜನೆ ನಡೆತಂಡು. ವೇದಮೂರ್ತಿ ಕೃಷ್ಣಮೂರ್ತಿ ಭಟ್ರೇನ ಪೌರಾಹಿತ್ಯಡು ಪಗಿಲ್ ದೇವರನ ಉದಿಪದ ಪೊರ್ತು ಶ್ರೀ ಜಗದೀಶ್ವರ ಬೊಕ್ಕ ವಿಠೋಬಾ ದೇವರಿಗೆ ಮಹಾಪೂಜೆ ಮಲ್ತಿ ನೀಡಿದ ಬೊಕ್ಕ ಮಂಡಳಿದ ಪಣವದ ಗುರ್ಕಾರ್ಯರ್ಲ ಆದುಪ್ಪನ ಬೋಳಾರದ ಸುರೇಶ್ ನಾಯಕ್, ಶ್ರೀಮತಿ ಶಾಂಭವಿ ಬೊಕ್ಕ ಜೋಕುಲು, ಪ್ರಿಯಾಂಕಾ ಅರ್ಜುನ್, ಸಾಯಿ ಪ್ರಸಾದ್ ತುಡರ್ ಬೊಲ್ಪು ಪೊತ್ತಾದು 95ನೇ ವರ್ಷದ ಎಕ್ಕ ಭಜನೆ ಉದಿಪನ ಮಲ್ತಿರು. ಬೇತೆ ಬೇತೆ ಭಜನಾ ಮಂಡಳಿ ಮಂದಿರ ಸಂಘ ಸಂಸ್ಥೆಲು ಸೇರಿದ ಭಜನಾ ಸಂಕೀರ್ತನೆ ನಡಪಾದ ಮನದಾನಿ ಪಗೇಲ್ ದೇವರ ಉದಿಪುಗೂ ಮಂಗಳಾಂಡು ಊರದ ಸುತ್ತಮುತ್ತದ ಭಕ್ತರು ಪಾಲ್ದಿತ್ತುಂಡಿರು. ಬೋಳಾರ ಶ್ರೀ ವಿದ್ಯೋದಯ ಭಜನಾ ಮಂಡಳಿದ ಗುರ್ಕಾರ್ಯರು ಸತೀಶ್ ಗೋರಕ್ಷಾ ದಂಡ್, ಕಾರ್ಯಂತೇರು ಗಣೇಶ್ ಪ್ರಸಾದ್ ಬೋಳಾರ, ಮರ್ಯಾದಿ ಗುರ್ಕಾರ್ಯರು ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿ ಪಡೆತಿನ ಪಿ ಪುರುಷೋತ್ತಮ್ ಗುಜರನ್, ಒತ್ತು ಗುರ್ಕಾರ್ಯರು ಕಿಶೋರ್ ಬೋಳಾರ, ಜೊತೆ ಕಾರ್ಯಂತೇರು ರಾಜೇಂದ್ರ ಬೋಳಾರ, ಮಂಡಳಿಡ ಪೂಜೆ ಮಲ್ಪನ ಕೊರಗಪ್ಪ ಬಂಗೇರ ಬೊಕ್ಕ ಸೋಮನಾಥ ಬೋಳಾರ, ಮರ್ಯಾದಿ ಸಲಹೆಗಾರರು ಶ್ರೀ ಭಗವತಿ ಪೂಜಾರಿ ಲಾದುಪ್ಪನ ಬೀರಣ್ಣ ಆಯತಾರ್ ಬೋಳಾರ, ಬಿರ್ಮಣ್ಣ ಆಯತಾರ್ ಮಾಡೂರು, ಗಜೇಂದ್ರ ಕಾರ್ನವರ್ ಬೋಳಾರ ಈ ಪೊರ್ತುಡಿತ್ತರು. ಕುಡ್ಲದ ಮಂಗಳ ಕ್ರೀಡಾಂಗಣಡು ನಡೆತಿನ ದಕ್ಷಿಣ ಕನ್ನಡ ಜಿಲ್ಲಾ ಮಟ್ಟದ ರಾಜ್ಯ ಸರ್ಕಾರಿ ನೌಕರರ ಕ್ರೀಡಾಕೂಟಡು ಮಂಗಳೂರು ಕಾಲೇಜ್ ಶಿಕ್ಷಣ ಇಲಾಖೆದ ಪ್ರಾದೇಶಿಕ ಕಚೇರಿದ ಉದ್ಯೋಗಿ ನವೀನ್ ಕುಮಾರ್ ಜೋಗಿ 5 ವರ್ಷದ ಮಿತ್ತದ ವಿಭಾಗದ 80 ಮೀಟರ್ ಬಲಿಪುಡು ಸುರುತ ಇನಾಮುನು ಗೆದ್ದಿದರು. ಕುಡ್ಲದ ಮಂಗಳ ಕ್ರೀಡಾಂಗಣಡು ದಕ್ಷಿಣ ಕನ್ನಡ ಜಿಲ್ಲಾ ಮಟ್ಟದ ರಾಜ್ಯ ಸರ್ಕಾರಿ ನೌಕರರ ಕ್ರೀಡಾಕೂಟ ಅಟ್ಟಣೆ ಆದಿತ್ತಂಡು. ಮಂಗಳೂರು ಕಾಲೇಜ್ ಶಿಕ್ಷಣ ಇಲಾಖೆದ ಪ್ರಾದೇಶಿಕ ಕಚೇರಿದ ಉದ್ಯೋಗಿ ಆದುಪ್ಪುನ ನವೀನ್ ಕುಮಾರ್ ಜೋಗಿ ನೆಟ್ಟು ಪಾಲ್ಪಡೆದು 5 ವರ್ಷದ ಮಿತ್ತದ ವಿಭಾಗದ 80 ಮೀಟರ್ ಬಲಿಪು ಪಂತೊಡು ಸುರೂತ ಇನಾಮುನು ಪಡೆತಿರು. ಅಂಚನೆ 400 ಮೀಟರ್ ಬಲಿಪು ಪಂತೊಡು 2ನೇ ಇನಾಮುನು ಪಡೆದು 6 ರಾಜ್ಯ ಮಟ್ಟಗೂ ಆಯ್ಕೆ ಆತಿರು. ಪಂಜಮುಗೇರ್ ಗುತ್ತು ಕುಟುಂಬದ ಕ್ಲೆನ ಪಂಜಮುಗೇರ್ ಗುತ್ತು ಚಾವಡಿ ಇಲ್ಲದ ಗೃಹ ಪ್ರವೇಶ, ಶ್ರೀ ಜುಮಾದಿ ಬಂಟ ದೈವಲಿನ ಪುನರ್ ಪ್ರತಿಷ್ಠೆ ಅಂಚನೆ, ಶ್ರೀ ಕಲ್ಲುಟ್ಟಿ ಪಂಜುರ್ಲಿ ಸಾನ್ನಿಧ್ಯ ಪ್ರತಿಷ್ಠೆ ಅಂಚನೆ ಕಲಶಾಭಿಷೇಕ ಮಾರ್ಚ್ 22 ಶುಕ್ರವಾರದಾನಿ ನಡಪರೆ ಇತ್ತದು. ದೈವದ ಸಿರಿಗಂಧ ಪುರ್ಸಾದ ಪಡಿಯೋಡು ಪಣದು ಪಂಜಮುಗೇರ್ ಗುತ್ತದ ಭಾಸ್ಕರ್ ಕೊಂಡೆ ಬೊಕ್ಕ ಕುಟುಂಬದ ಕುಲು ಭಿನ್ನಾಯ್ತೊಂದೆರು. ಇಡೆಗು ಇನಿತ ನಮ್ಮ ಕುಡ್ಲ ತುಳು ವಾರ್ತೆಲು ಮುಗಿಂಡು ನನ್ನೆಲ್ಲೈತೆ ಪುರ್ತಗು ನಮ್ಮ ಕುಡ್ಲ ತುಳು ವಾರ್ತೆಲು ಸೊಲ್ಮೇಲು.